ನಮಸ್ತೆ, ಹ್ಯಾಪಿ ದೀಪಾವಳಿ. ಹೇಗಿದ್ದೀರಾ ಎಲ್ಲರೂ? ನಿನ್ನೆ ನನ್ನ 2ನೇ ಲಾಗ್ ಹಾಕ್ತೆ, ಸೆಕೆಂಡ್ ರೆಸಿಪಿ. ಎಲ್ಲ ನೋಡಿದ್ದಾರೆ, ಲೈಕ್ ಮಾಡಿದ್ದಾರೆ ಕೆಲವೊಂದಷ್ಟು ಜನ. ಫಸ್ಟ್ ಟೈಮ್ ಅಲ್ಲ, ಸೊ ನನಗೂ ಭಯ ಆಗ್ತಿರತ್ತೆ. ಫುಲ್ ಕ್ಲಿಯರಾಗಿ ವೀಡಿಯೋ ಹಾಕೋಕ್ಕಾಗಲ್ಲ ನನಗೆ. ಅಂದರೆ ನನ್ನ ಮಗನಿಗೆ 2 ವರ್ಷ. ನಾನು ಮಲಗಿದ್ದಾಗ ಅಥವಾ ಆಟ ಆಡೋಕ್ಕೆ ಹೋದಾಗ ನಾನು ವೀಡಿಯೋಸ್ ಮಾಡಿ ಹಾಕೋದು. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಹೇಳ್ತೀನಿ. ನಾನು ಎಲ್ಲನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸರಿಯಾಗಿ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಪರಿಚಯ ಸ್ವಲ್ಪ ಡೀಟೇಲಾಗಿ ಹೇಳೋಣ ಅಂತ. ನಮ್ಮ ಮನೇಲಿ ಕೋಳಿ ತುಂಬ ಇದೆ, ಅದೇ ಸೌಂಡ್ ಕೇಳ್ತಾ ಇರುತ್ತೆ, ಡಿಸ್ಟರ್ಬ್ ಆಗುತ್ತೆ. ಬಟ್ ಎಲ್ಲಿ ವಿಡಿಯೋ ಮಾಡಿದರೂ ಕೇಳ್ತಾ ಇರುತ್ತೆ ಅದು. ನನ್ನ ಬರ್ತ್ ಪ್ಲೇಸೇ ಪಲ್ಗುಣಿ, ಕೊಟ್ಟಿಗೆರೆ ಹತ್ರ, ಘಾಟಿಯಿಂದ ಆಚೆ ಸೈಡ್, ಚಾರ್ಮಾಡಿ ಘಾಟಿಯಿಂದ. ಅಲ್ಲಿ 3rd ಸ್ಟ್ಯಾಂಡರ್ಡ್ ತನಕ ಇದ್ದೆ. ಮತ್ತು ಅಲ್ಲಿಂದ ಚಾರ್ಮಾಡಿಗೆ ಶಿಫ್ಟ್ ಆದ್ವಿ ನಾವು. ಚಾರ್ಮಾಡಿಲಿ 7th 8th ತನಕ ಹೋಗ್ತಾಯಿದ್ದೆ ಸ್ಕೂಲ್ಗೆ. ಆಮೇಲೆ 9th 10th ಉಜಿರೆಗೆ, ಚಾರ್ಮಾಡಿಯಿಂದ ಉಜಿರೆ ಅಪ್ ಆ್ಯಂಡ್ ಡೌನ್. 10th ಆದಮೇಲೆ ಓದಿ ಸಾಕು ಅಂತ ಟೈಲರಿಂಗ್ ಕಲಿಯೋಣ ಅಂತ NR ಪುರಕ್ಕೆ ಹೋದೆ, ನರಸಿಂಹರಾಜಪುರ. ನಮ್ಮ ಚಿಕ್ಕಪ್ಪ ಅಲ್ಲೇ ಇರೋದು, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕ್ಲರ್ಕ್ ಅವರು. ಅಲ್ಲಿದ್ದರು ಇವಾಗ ಮೂಡಿಗೆರೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿಗೆ ಹೋದೆ ಟೈಲರಿಂಗ್ ಕಲಿಯೋಣ ಅಂತ. ಅಲ್ಲಿಂದ ನನ್ನ ಚಿಕ್ಕಮ್ಮ ನನ್ನ ಕಾಲೇಜ್ಗೆ ಹೋಗಿ ಅಂತ ಕಾಲೇಜ್ ಕಳಿಸಿದ್ರು. ಸೊ ಅವರಿಂದ ಒಂದು ಕಾಲೇಜ್ ಲೈಫ್ ನೋಡ್ದಂಗೆ ಆಯಿತು. ಥ್ಯಾಂಕ್ ಯು ಚಿಕ್ಕಮ್ಮ. ಸೊ ಕಾಲೇಜೆಲ್ಲ ಆದಮೇಲೆ ಇನ್ನು ಪಾರ್ಲರ್ ಕಲಿಯೋಣ ಅಂತ ಪಾರ್ಲರಿಗೆ ಬಂದೆ. 6 ಮಂತ್ ಆಗಿರಲಿಲ್ಲ, ಫುಲ್ಲು 5 ಮಂತ್ ಆಗಿತ್ತು. ಮದುವೆ ಫಿಕ್ಸ್ ಆಯಿತು, ಮದುವೆ ಆಯಿತು. ಮದುವೆ ಆಗಿದ್ದು 2010ನಲ್ಲಿ. 2011ಗೆ ಮದುವೆ ಆಗ್ತಿದ್ವಿ, ಸುಹಾನಿ ಅಂತ. ಇವಾಗ 2018ನಲ್ಲಿ ಮಗ ಹುಟ್ಟ, ಯಶ್ವಿನ್ ಕೃಷ್ಣ ಅಂತ ಹೆಸರು ಅವನದು. ಅವನಿಗೆ ಹೆಸರಿಟ್ಟಿದ್ದು ನಾನೇ. ಅಂದರೆ ಕೃಷ್ಣ ಅಂತ ಬರಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಅವನ ಹೆಸರಲ್ಲಿ. 2ನೇ ಸಲ ಉಡುಪಿಗೆ ಹೋಗಿದಾಗ ನಾನು ಪ್ರೆಗ್ನೆಂಟು. ಆವಾಗ ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಮನಸ್ಸಲ್ಲಾಯಿತು, ನನಗೊಂದು ಒಳ್ಳೆ ಗಂಡು ಮಗು ಹುಟ್ಟಿದರೆ ನಾನು ಕೃಷ್ಣ ಅಂತ ಹೆಸರಿಡ್ತೀನಿ ಅಂತ. ಆ್ಯಕ್ಚುಲಿ ನಂಗೆ ಹೆಣ್ಮಗುನೇ ಇಷ್ಟ, ಬಟ್ ಅಲ್ಲಿ ಯಾಕೆ ಆ ಥರ ಮೈಂಡಿಗೆ ಬಂತು ಗೊತ್ತಿಲ್ಲ. ಆವಾಗ ನನ್ನ ಜೊತೆ ಅತ್ತಿಗೆ ಮಗಳಿದ್ಲು, ಪಿಂಕಿ, ರೂಪಶ್ರೀ ಅಂತ. ಇವಾಗ ಮದುವೆಯಾಗಿ 1 year ಆಯಿತು ಅವಳಿಗೆ. ಅವಳು ಹೇಳಿದ್ಲು, ಇನ್ನು ಕೇಳೋದು ಬೇಡ ಆಂಟಿ, ನಿಮಗೆ ಗಂಡು ಮಗುನೇ ಅಂತ. ಸೊ ಆ ಕಾರಣಕ್ಕೆ ಯಶ್ವಿನ್ ಕೃಷ್ಣ ಅಂತ ಹೆಸರಿಟ್ಟಿದ್ದೀನಿ ಅವನಿಗೆ. ಇವಾಗ ತುಂಬ ಪೋಖ್ರಿ, ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ. ಇವಾಗ ಮಲಗಿದ್ದಾನೆ, ಸೊ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಮದುವೆ ಆದಮೇಲೆ ಇದೇ ಆಯಿತು, ಮಕ್ಕಳು, ಮನೆ ಅಂತ. ಹೀಗೆ ನನಗೆ ಹೊರಗಡೆ ಹೋಗೋ ದುಡಿಯೋ ಆಪ್ಷನ್ ಕಡಿಮೆ. ಅಂದರೆ ನಮಗೆ ಹಸು, ತೋಟ ಆ ಥರ ಎಲ್ಲ ಇದೆ. ತೋಟಕ್ಕೆ ನಾನು ಹೋಗಲ್ಲ, ಆದರೂ ಮನೇಲಿ ಅತ್ತೆಗೆ ಏಜ್ ಆಗಿದೆ, ಅವ್ರನ್ನೊಬ್ಬರನ್ನ ಬಿಟ್ಟು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ಮಕ್ಕಳನ್ನ ನೋಡ್ಕೊಂಡ್ರೆ ಹಾಡೋದು ಅಂದರೆ ಅಮ್ಮ ಯಾವಾಗಲೂ ಹಾಡ್ತಾ ಇರ್ತಾರೆ. ಅಮ್ಮನಿಗೆ ತುಂಬ ಅಭ್ಯಾಸ, ಯಾವುದೇ ಕೆಲಸ ಮಾಡಬೇಕಿದ್ರೂ ಹಾಡು ಹೇಳ್ತಾ ಇರ್ತಾರೆ. ಅದೇ ಅಭ್ಯಾಸ ನನಗೂ ಬಂದಿದೆ, ನಾನು ಹಾಡು ಹೇಳ್ತಾ ಇರ್ತೀನಿ. ದೊಡ್ಡ ಸಿಂಗರ್ ಅಲ್ಲ, ಬಾತ್ರೂಮ್ ಸಿಂಗರ್ ಅಂತಾರಲ್ಲ ಆ ಥರ. ಒಂದು ಕಾಂಪಿಟೇಷನ್ಗೇನೋ ಹೋಗಿದ್ದೆ ಮಗಳ ಸ್ಕೂಲಲ್ಲಿ, ಅದರಲ್ಲಿ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿದೆ, ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆಗಿಲ್ಲ. ಇವಾಗ ಇಷ್ಟು ನನ್ನ ಪರಿಚಯ. ಹಾಗಾಗಿ ಮನೇಲೆ ಕುತ್ಕೊಂಡು ಏನು ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ. ಬತ್ತಿ ಮಾಡ್ತೀನಿ ಫ್ರೀ ಟೈಮಲ್ಲಿ, ದೇವ್ರಿಗೆ ದೀಪ ಇಡ್ತೀವಲ್ಲ ಅದು. ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತೀನಿ ಅಂತ. ಅದು ಬಿಟ್ಟರೆ ಅದೇ ಮನೆ ಕೆಲಸ ಎಲ್ಲ ಆದಮೇಲೆ ಬತ್ತಿ ಮಾಡೋದು, ಮಕ್ಕಳನ್ನ ಹಿಡ್ಕೊಳ್ಳೋದು ಇದೆ. ಹಾಗಾಗಿ ಪ್ರಿಯಾ ಮಾಧ್ಯಮ ಕುಟುಂಬ ಅವರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಆವಾಗ ನನಗೂ ಮಾಡೋಣ ಅನ್ನಿಸ್ತು. ಅವ್ರು ಕೆಲವೊಂದು ಅಡುಗೆ ಎಲ್ಲ ನಾನು ಟ್ರೈ ಮಾಡಿದ್ದೀನಿ, ನೀವು ನೋಡಿ, ಚೆನ್ನಾಗಿರುತ್ತೆ ರೆಸಿಪೀಸ್ ಎಲ್ಲ. ಸೊ ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ, ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ರೆಸಿಪಿನೂ ಚೆನ್ನಾಗಿದೆ. ಹಾಗೆ ಇವತ್ತು ನಾನು ಮಶ್ರೂಮ್ ಇದು ರೆಸಿಪಿ ಹಾಕೋಣ ಅಂತಿದ್ದೀನಿ, ಅಣಬೆಗಸಿ ಅಂತ. ಅದು ನನಗೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಜುಲೈಯಲ್ಲಿ ಮೂಡಿಗೆರೆಗೆ ಹೋಗಿದ್ದೆ ಚಿಕ್ಕಪ್ಪನ ಮನೆಗೆ. ಚಿಕ್ಕಪ್ಪ ಮಾಡಿದರು ಇದನ್ನ, ತುಂಬ ಚೆನ್ನಾಗಿ ಟೇಸ್ಟಾಗಿ ಮಾಡಿದರು, ನಂಗೆ ತುಂಬ ಇಷ್ಟ ಆಯಿತು. ಸೊ ನಿನ್ನೆ ನಮ್ಮ ಮನೇಲಿ ತಂದಿದ್ರು ಅಣಬೆ 1 ಪ್ಯಾಕೆಟು. ಅದರಲ್ಲೊಂದು ಇಷ್ಟ ಆಗುತ್ತೆ, ಅಷ್ಟು ಜಾಸ್ತಿ ಆಗೋಲ್ಲ, ಒಂದು 2, 3, 4 ಪ್ಯಾಕೆಟಲ್ಲಾದರೆ ತುಂಬ ಆಗುತ್ತೆ. ಸೊ ಹಾಗಾಗಿ ಚಿಕ್ಕಪ್ಪ ಹೇಗೆ ಮಾಡಿದ್ರು ಹಾಗೆ ನಾನು ಮಾಡಿದ್ದೀನಿ. ಅದನ್ನ ನಿಮಗೆ ತೋರಿಸೋಣ ಅಂತ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಚಿಕನ್ ಸಾಂಬಾರು ಆಗುತ್ತಲ್ಲ ಅದೇ ಥರ ಆಗುತ್ತೆ. ಸಿಂಪಲ್ಲಾಗಿ ಮನೇಲಿರೋದ್ರಲ್ಲೇ ಯಾವ ಥರ ಮಾಡೋದು ಅಂತ. ಓಕೆ, ನೋಡ್ಕೊಂಬರೋಣ. ಮೊದಲಿಗೆ ಅಣಬೆನ ಫುಲ್ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಒಂದು ಸಲ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದು ಪೇಟೆಯಿಂದ ತಂದಿರೋ ಅಣಬೆ, ಅದರಿಂದ ಬಿಸಿನೀರಲ್ಲಿ ಹಾಕಿಡಬೇಕು ಅಂತ ಇಲ್ಲ. ಹಾಗೆ ವಾಶ್ ಮಾಡಿ ಪಾತ್ರೆಯಲ್ಲಿ ಹಾಕಿ ಬೇಯೋಕ್ಕಿಟ್ರೆ ಆಯಿತು.
ಸ್ವಲ್ಪ ಅರಿಶಿನ ಮತ್ತು ಒಂದು ಚಮಚ ಉಪ್ಪು, ಇದು ಸ್ವಲ್ಪ ನೀರು ಹಾಕಿ ಸಿಮ್ಮಲ್ಲಿ ಬೇಯೋಕ್ಕಿಡಿ. ಯಾಕಂದರೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳುವಷ್ಟರಲ್ಲಿ ಸಿಮ್ಮಲ್ಲಿ ಬೇಯ್ತಾ ಇರುತ್ತೆ. ಅದು ಅಣಬೆಗೇನು ತುಂಬ ಹೊತ್ತು ಬೇಕಾಗಲ್ಲ ಬೇಯೋಕ್ಕೆ, ಸ್ವಲ್ಪ ಹೊತ್ತು ಸಾಕಾಗುತ್ತೆ, 5 ಮಿನಿಟ್ಸ್ ಅಷ್ಟು ಸಾಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಅಣಬೆ ತಗೊಂಡಿರೋದ್ರಿಂದ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಆಮೇಲೆ ಚೆನ್ನಾಗಿ ಅರಿಶಿನ ಉಪ್ಪೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸಿಮ್ಮಲ್ಲಿ ಬೇಯೋಕ್ಕಿಡಿ. ಆಮೇಲೆ ಅಣಬೆ ಸಾರು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿ: ಟೊಮೆಟೊ ನಾನು 1 ತಗೊಂಡಿದ್ದೀನಿ, ನೀರುಳ್ಳಿ 1, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಚಕ್ಕೆ ಇರಲಿಲ್ಲ ಸ್ವಲ್ಪ ತಗೊಂಡಿದ್ದೀನಿ, ಜೀರಿಗೆ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ ಪುಡಿ, ಕಾಯಿ, ಕೊತ್ತಂಬರಿ ಸ್ವಲ್ಪ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಏಲಕ್ಕಿ, ಚಕ್ಕೆ ಲವಂಗ, ಆಮೇಲೆ ನೀರುಳ್ಳಿ ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಚಕ್ಕೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ನನ್ನ ಹತ್ರ ಚಕ್ಕೆ ಇರಲಿಲ್ಲ, ಹಾಗಾಗಿ ಒಂದು ಸಣ್ಣ ಪೀಸ್ ತಗೊಂಡಿದ್ದೀನಿ ಅಷ್ಟೇ. ಒಂದು ದೊಡ್ಡ ಪೀಸ್ ತಗೊಳ್ಳಿ, ಚೆನ್ನಾಗುತ್ತೆ. ಆಮೇಲೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಕಟ್ ಮಾಡಿರೋದು. ಬೆಳ್ಳುಳ್ಳಿ ಒಂದು 5 ಸಾಕು, ನೀರುಳ್ಳಿ 1, ಶುಂಠಿ ಒಂದು ಅರ್ಧ ಇಂಚಷ್ಟು ಕಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅದು ಒಂದು ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟೇ ಟೇಸ್ಟಾಗಿ ಬರುತ್ತೆ ಮಸಾಲೆ. ಫುಲ್ಲು ಒಂಥರ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇರಿ. ಇಷ್ಟು ಫ್ರೈ ಆದರೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆವಾಗಲೇ ಚೇಂಜ್ ಆಗ್ತಾ ಬರೋ ಅಷ್ಟೊತ್ತಿಗೆ ಮೆಣಸಿನ ಪುಡಿ ಒಂದು 4 ರಿಂದ 5 ಚಮಚ. ನಿಮ್ಮ ಹತ್ರ ಮೆಣಸಿನ ಪುಡಿ ಇಲ್ಲಾಂದರೆ ಮೆಣಸು ಆಗುತ್ತೆ. ಒಂದು 8 ಮೆಣಸು ಹಾಕ್ಕೊಳ್ಳಿ. ಮೆಣಸಿನ ಪುಡಿ ಹಾಕಿದ ಮೇಲೆ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಡ್ರೈ ಅಂತಿದ್ರೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿ, ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ. ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕಿದ ಮೇಲೆ ಕೊತ್ತಂಬರಿ, ನಾನು 2 ಚಮಚ ತಗೊಂಡಿದ್ದೀನಿ ಕೊತ್ತಂಬರಿ. ಆಮೇಲೆ ಜೀರಿಗೆ ಒಂದು 2.5 ಚಮಚ. ಅದೆಲ್ಲನ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ. ಸ್ವಲ್ಪ ಬೇಕಿದ್ರೆ ಆಯಿಲ್ ಹಾಕ್ಕೊಳ್ಳಿ, ಡ್ರೈ ಅನಿಸಿದ್ರೆ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಮಸಾಲೆ ಪರಿಮಳನೂ ಬರುತ್ತೆ, ಟೇಸ್ಟು ಆಗುತ್ತೆ. ನನಗಂತೂ ತುಂಬ ಇಷ್ಟ ಇದು. ಚಿಕ್ಕಪ್ಪ ನನಗಿಂತಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ 2ನೇ ಸಲ ಮಾಡ್ತಿರೋದು, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಪರಿಮಳ ಕೇಳುವಾಗಲೇ ಇವಾಗಲೇ ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ. ನೀವು ಬೇಕಾದರೆ ಚಿಕನ್ ಪುಡಿ ಇದ್ದರೆ, ಚಿಕನ್ ಮಸಾಲ ಪುಡಿ ಇದ್ದರೆ ಅದನ್ನು ಹಾಕ್ಕೊಬೋದು. ಆಮೇಲೆ ಕೊತ್ತಂಬರಿನೂ ಹಾಕ್ಕೊಳ್ಳಿ ಕಟ್ ಮಾಡಿಕೊಂಡು, ಅದನ್ನು ಫ್ರೈ ಮಾಡಿ. ಚಿಕನ್ ಮಸಾಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಯಿನೂ ಹಾಕ್ಕೊಳ್ಳಿ, ಅದಕ್ಕೆ ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಅರಿಶಿಣನೂ ಹಾಕಿ ಕಾಯಿ ಫ್ರೈ ಮಾಡ್ಕೊಳ್ಳುವಾಗ, ಕಾಯಿ ತುರಿನ ಫ್ರೈ ಮಾಡ್ಕೊಳ್ಳುವಾಗ ಅರಿಶಿಣನೂ ಹಾಕ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಪರಿಮಳನೂ ಆಗುತ್ತೆ, ಟೇಸ್ಟೂ ಆಗುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ರೆಡ್ಡಾಗಿ. ಮಸಾಲೆನೂ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಒಂದು 5 ಮಿನಿಟ್ಸ್ ಟೈಮು ಫ್ರೈ ಮಾಡ್ಕೊಳ್ಳಿ, 5 ನಿಮಿಷ ಬೇಕಾಗುತ್ತೆ. ಯಾಕಂದರೆ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಸೊ ಹಾಗಾಗಿ. ಈ ಕಡೆ ಅಣಬೆನೂ ಬೇಯ್ತಾ ಇದೆ, ನಿಧಾನಕ್ಕೆ ಇಟ್ಟಿದ್ದೀನಿ ಗ್ಯಾಸು, ನಿಧಾನಕ್ಕೆ ಬೇಯ್ತಾ ಇರಲಿ ಅಂತ. ಆವಾಗ ಅಷ್ಟೊತ್ತಿಗೆ ನಾವು ಗ್ರೇವಿನ ಮಿಕ್ಸಿಲಿ ಕಡಿಯೋಕೆ ಹಾಕೋಣ. ಅದು ಫುಲ್ಲು ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಹಾಕಿ ಮಿಕ್ಸಿಗೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸ್ ಆಗುವವರೆಗೆ ರುಬ್ಬಬೇಕು. ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮಿಶ್ರಣ ಗಟ್ಟಿಯಾಗಿರಲಿ. ಇಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಸಣ್ಣ ಆಗಲಿ, ತುಂಬ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಈ ಮಿಶ್ರಣನ ಅಣಬೆ ಬೇಯೋಕೆ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿದ್ರೆ ಆಯಿತು. ತುಂಬ ತೆಳು ಮಾಡ್ಕೊಂಡ್ರೆ ಚೆನ್ನಾಗಾಗಲ್ಲ, ಗ್ರೇವಿ ಗಟ್ಟಿಯಾಗಿರಬೇಕು ಗ್ರೇವಿ. ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗಲೇ ಪರಿಮಳ ಬರ್ತಾ ಇದೆ, ಇವಾಗಲೇ ಊಟ ಮಾಡೋಣ ಅನಿಸ್ತಿದೆ. ನೋಡಿ ಇಷ್ಟು ಗಟ್ಟಿ ಸಾಕು. ಮತ್ತು ಅದು ಫುಲ್ ಕುದ್ದಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಮತ್ತು ಮಿಕ್ಸಿನಲ್ಲಿ ಉಳಿದಿರುವಂಥ
ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿಬಿಡಿ. ಅದಕ್ಕೆ ಇನ್ನು ರುಚಿಗೆ ತಪ್ಪಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇರೋ ಅಷ್ಟೊತ್ತಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ, ಇನ್ನೂ ಚೆನ್ನಾಗಾಗತ್ತೆ, ಪರಿಮಳ ಚೆನ್ನಾಗಾಗತ್ತೆ. ಸಣ್ಣದಾಗಿ ಕಟ್ ಮಾಡಿಕೊಂಡು ಮಸಾಲೆಗೆ ಹಾಕಿ ಒಂದ್ಸಲ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ ಪರಿಮಳ. ಇನ್ನೂ ಚಿಕನ್ ಮಸಾಲ ಪೌಡ್ರ್ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಆಗುತ್ತೆ, ತುಂಬ ಚೆನ್ನಾಗಾಗತ್ತೆ. ಈ ಗ್ರೇವಿ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ರೈಸ್ ಜೊತೆಗೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ತಿನ್ಬಹುದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.